ರಾಷ್ಟ್ರೀಯ ಹೆದ್ದಾರಿ ನೂತ ಅಚ್ಪತೊಂಬತ್ತ ಗುರುಪುರದ ಪಾಲ್ಗುನಿ ತುದಿಕ ನಿರ್ಮಾಣ ಆಯ್ನ ಹೊಸ ಸಂಕ ಶುಕ್ರವಾರ ಲೋಕಾರ್ಪಣೆ ಆಂಡು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಸಂಕನ ಲೋಕಾರ್ಪಣೆ ಮಾಡ್ತಾರೆ. ಸೇತುವೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಅಲ್ಲಿ ತೆರಳಬೇಕಾಗಿ ವಿನಂತಿ. ಅಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಂತ ವಿನಂತಿ. ಪ್ಲೀಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಇನ್ಕ್ಲೂಡಿಂಗ್ ದ ಪ್ರೆಸ್ ಪೀಪಲ್. ಕುಲಶೇಖರ ಮೂಡಬಿದ್ರೆ ಕಾರ್ಕಳ ನಡುಟು 45 ಮೀಟರ್ ಅಗಲದ ಚತುಷ್ಪಥ ಕಾಮಗಾರಿ ಆಜ್ ತಿಂಗೊಲ್ದುಲೈ ಟೆಂಡರ್ ಹಂತಗು ಬತ್ತದು ವರ್ಷದುಲೈ ಕಾಮಗಾರಿ ಸುರುವಾಯರೆ ಉಂಡು ಪಣ ತೆರಿಪಾಯಿರು ಅಂತ ಹೇಳ್ತಕ್ಕಂಥದ್ದು 2021 ಫೆಬ್ರವರಿ. ಗುತ್ತಿಗೆದಾರರು ಇದನ್ನು ತಗೊಂಡಾಗಲೇ ಶಿಲಾನ್ಯಾಸ ಮಾಡಿದಾಗಲೇ ಹೇಳಿದರು ಇದು 1 ವರ್ಷದಲ್ಲಿ, ನಾನೇ ಹೇಳಿದ್ದೆ 1 ವರ್ಷದಲ್ಲಿ ನೀವು ಮುಗಿಸಬೇಕು, ನಮ್ಮ ಜಿಲ್ಲೆಯಲ್ಲಿ ಒಂದು ರೆಕಾರ್ಡ್ ಮಾಡಬೇಕು. ಯಾಕಂದರೆ ಈ ಜಿಲ್ಲೆಯ ಗುತ್ತಿಗೆದಾರರು ಬಾಕಿ ಎಲ್ಲ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ತೊಗೊಳ್ತಾರೆ. ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನಮ್ಮ ಜಿಲ್ಲೆಯಲ್ಲಿಲ್ಲ, ನಮ್ಮ ಜಿಲ್ಲೆ ಮಾಡೋದಿಲ್ಲ ಅಂತ ಹೇಳಿದೆ. ಅವು ಗುತ್ತಿಗೆ ತೊಗೊಂಡು ಮುಗರೋಡಿ ಕನ್ಸ್ಟ್ರಕ್ಷನ್ ಅವ್ರು ತೊಗೊಂಡು ಅವ್ರು ಹೇಳಿದ್ರು ನಾವು 1 ವರ್ಷದ ಮುಗಿಸ್ತೇವೆ. ಭಾಳ ಮುತುವರ್ಜಿಯಿಂದ ಇದನ್ನು ಕಾಮಗಾರಿಯನ್ನು ಮುಗಿಸಿದ್ದಾರೆ. ಇವತ್ತು ಕಾರಣಾಂತರದಿಂದ ಹೇಳಿದ್ರೆ ಮಾರ್ಚಲ್ಲಿ ಉದ್ಘಾಟನೆ ಆಗ್ತಿತ್ತು. ನಾವು ಲಾಕ್ಡೌನ್ ಆದ ಕಾರಣಕ್ಕೋಸ್ಕರ ಮುಂದೆ ಹಾಕಿ ಇವತ್ತು ಅನಿವಾರ್ಯ ಮಳೆಗಳು ಮಳೆ ವಿಪರೀತ ಬರೋದರಿಂದ ಮತ್ತು ಆ ಸೇತುವೆಯ ಸಮಸ್ಯೆಗಳು ಇರೋದರಿಂದ ತಕ್ಷಣ ಇದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನೋಡಿ, ನಮಗೆ ಯಾರಿಗೂ ಟಕ್ಕರ್ ಕೊಡುವ ಅಥವಾ ಇದು ಮಾಡುವಂಥ ಅವಶ್ಯಕತೆಗಳಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಆಗಲೇ ಹೇಳಿದೆ, ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ ಏನಿದೆ ಅದು ಮಾಡ್ತೀವಿ. ಮತ್ತು ಯಾವುದು ಮಾಡಿದರೂ ನಾವು ಅಧಿಕಾರಿಗಳಿಂದ, ಸರ್ಕಾರದ ಕಡೆಯಿಂದ ಮತ್ತು ಇಲಾಖೆ ಕಡೆಯಿಂದ ಏನು ವ್ಯವಸ್ಥೆಗಳು ಬೇಕು ಮಾಡಬೇಕು. ಕಾಂಟ್ರಾಕ್ಟ್ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಇಲ್ಲಿ ನೋಡ್ಕೊಂಡಿದ್ವಿ. ಅಲ್ಲಿಯೂ ನಾವು ನಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಅಲ್ಲಿ ಲೋಕಲ್ ಬಾಡಿ ಸಮಸ್ಯೆಗಳು, ಲೋಕಲ್ ಇಶ್ಯೂಗಳ ಸಮಸ್ಯೆಗಳು, ಫೈನಾನ್ಷಿಯಲ್ ಸಮಸ್ಯೆಗಳು ಬಂದದರಿಂದ ತಡ ಆಗಿದೆ. ಹಾಗಂತ ಅವರು ಮಾಡಿದ ಬಾಕುಳದ ಎಲ್ಲ ಕೆಲಸವನ್ನು ನಾವು ಸ್ಮರಣೆ ಮಾಡಬೇಕು. ನನಗೆ ಉಳ್ಳಾಲ ಸೇತುವೆಯನ್ನು 1.5 ವರ್ಷದಲ್ಲಿ ಮಾಡಿದ್ದಾರೆ. ವಾವಂಜಿ ಸೇತುವೆ ಅದೇ ಕಂಪನಿ 1.5 ವರ್ಷದಲ್ಲಿ ಮಾಡಿದೆ. ಅವರಿಗೆ ಕನಿಷ್ಠ ಆದಾಗ ನಾವು ನೆನಪು ಮಾಡಬೇಕಲ್ಲ. ಇದು ಕಾರಣಕ್ಕೋಸ್ಕರ, ಲೋಕಲ್ ಸಮಸ್ಯೆಗಳ ಕಾರಣಕ್ಕೋಸ್ಕರ ಆಗಿದೆ. ಇದು ಟಕ್ಕರ್ ಕೊಡಲಿಕ್ಕೆ ಇದನ್ನು ಮಾಡಲಿಲ್ಲ. ಇದು ನಮ್ಮ ಜವಾಬ್ದಾರಿ ಅಂತ ಮಾಡಿದ್ದೇವೆ. ಗುರುಪುರ ಸಂಕನ ಖಾಲಿ 14 ತಿಂಗಳು ಮುಗಿಪಿನ ಮೂಲಕ ಸಂಸದರು ರಾಜ್ಯಗ ಮಾದರಿ ಯಾತ್ರೆ ಪಂಡದ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಶ್ಲಾಘಿಸಾಯರು. ಸರ್ಕಾರಿ ಕೆಲಸಗಳು, ಸೇತುವೆಗಳು, ಮೇಲ್ಸೇತುವೆಗಳೆಲ್ಲ ಸ್ಮಾರಕಗಳಾಗ್ತವೆ ಅಂತ ಟೀಕೆ ಇರುವಂಥ ಕಾಲಘಟ್ಟದಲ್ಲಿ ಒಂದು ಸೇತುವೆಯನ್ನು 175 ಮೀಟರ್ ಉದ್ದ ಇರುವಂಥ ಒಂದು ಸೇತುವೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಪೂರಕವಾಗಿ ನಿರ್ಮಾಣ ಮಾಡ್ತಾ ಒಂದು ಸೇತುವೆ 2 ವರ್ಷ ಅವಧಿ ಇದ್ದರೆ 4 ವರ್ಷ, 5 ವರ್ಷ, 6 ವರ್ಷ ತೆಗೊಳ್ತದೆ ಅನ್ನುವಂಥ ಮಾಮೂಲಿ ಕಲ್ಪನೆಗಳಿರುವಾಗ ಆ ಗುತ್ತಿಗೆ ಅವಧಿಯಲ್ಲಿ 50% ಒಂದು ಒಂದೇ ವರ್ಷದಲ್ಲಿ ಮುಗಿಸಿದಂಥ ಯಾವುದಾದ್ರೂ ಒಂದೇ ಸೇತುವೆ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಗುರುಪುರ ಸೇತುವೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಬಹುದು ಅಂತ ಅನಿಸುತ್ತೇನೆ. ಇವಾಗ ಲಾಭ ಆದದ್ದು ಭರತ್ ಶೆಟ್ಟರಿಗೆ ಅನ್ನೋದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೇ ವರ್ಷದಲ್ಲಿ ನನ್ನ ಸೇತುವೆ ಮಾತ್ರ ಈ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ 39 ಕೋಟಿ ರೂಪಾಯಿ ಯೋಜನಾ ವೆಚ್ಚದ 125 ಮೀಟರ್ ಉದ್ದದ ಒಂದು ಸೇತುವೆ ಒಂದೇ ವರ್ಷದಲ್ಲಿ ನಿರ್ಮಾಣ ಆದದ್ದು ಎಲ್ಲಿ ಕೇಳಿದ್ರೆ ನಾಳೆ ವಿಧಾನಸೌಧದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು ಭರತ್ ಶೆಟ್ಟರು ಅದು ನಮ್ಮ ಗುರುಪುರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು ಅಂತ ಅನಿಸುತ್ತೆ. ಗುರುಪುರ ಸಂಘದ ಕಾಮಗಾರಿದ ಉಸ್ತುವಾರಿ ವಹಿಸ್ತಿತ್ತಿನ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಮಾಲಕರು ಶ್ರೀ ಡಿ ಸುಧಾಕರ್ ಶೆಟ್ಟಿಯರನ್ನು ಈ ಪೊರ್ತು ಮಾನಾತಿಗೆ ಮಲ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ರವಿಶಂಕರ್ ಮೆಚಾರ್, ಜಿಲ್ಲಾ ಪಂಚಾಯತ್ ಸದಸ್ಯರು ಯುಪಿ ಇಬ್ರಾಹಿಂ, ತಾಲೂಕು ಪಂಚಾಯತ್ ಸದಸ್ಯರು ಸಚಿನ್ ಅಡಪ, ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಉದಯ್ ಭಟ್,
ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಸುದರ್ಶನ್ ಮೂಡಬಿದ್ರೆ, ರಾಷ್ಟ್ರೀಯ ಹೆದ್ದಾರಿದ ಎಇಇ ರಮೇಶ್, ಎಂಜಿನಿಯರ್ ಜಿಎನ್ ಹೆಗ್ಡೆ, ಕೇಶವ ಮೂರ್ತಿ, ಕೀರ್ತಿ ಅಮೀನ್ ಕಾರ್ಯಕ್ರಮದ ಮುತಾಲಿಕೆ ಹಿಡಿತಾರೆ.